ಒಂದು ಪುಟ್ಟ ಟಾಯ್ಲೆಟ್ ನಂತಹ ಒಂದು ಪ್ಲೇಸ್ ನಲ್ಲಿ ಇದು ಹಟ್ಟಿ, ಆ ಹಟ್ಟಿಯ ಪಕ್ಕದಲ್ಲೇ ಟಾಯ್ಲೆಟ್, ಅದರಲ್ಲಿ ಚೆಲುವಮ್ಮ ಬದುಕ್ತು. ಒಟ್ಟಿಗೆ ಒಟ್ಟಿಗೆ ಅವು ಜರಿನೆಟ್ಟು ಕಾರಂಚ ಮಂಡೆಲು ದಾಟ್ರೆ ಇಲ್ಲು ಬೋರ್ಂಡು ಮಂಡೆಲು ಗೊತ್ತಾಯ್ತು ಅಂದ್ರೆ ಮನಸ್ಸಿಂದ ಜರಿದು ಬುರಿಬೇಕಾರೆ ಬೇಜಾರತ್ತೆ. ಮಸ್ತ್ ಬೇರೆ ಅವರ ತಂಗಿ ಅಲ್ಲಿದ್ದಾರೆ ಅನ್ನುವಂಥದ್ದಲ್ಲ, ಬದಲಾಗಿ ಈ ಮನೆಯಲ್ಲಿ ಸಹ 4 ಜನ ಹೇಗೆ ಬದುಕು, ಅದು ಕೂಡ 2 ಮಹಿಳೆಯರು 2 ಗಂಡಸರು ಇಲ್ಲಿ ಬದುಕಲಿಕ್ಕೆ ಕಷ್ಟ. ನೋಡಿ ಇಂಥ ಪರಿಸ್ಥಿತಿಯಲ್ಲಿ ಇವರು ಬದುಕ್ತಾ ಇರುವಂಥದ್ದು. ಅಡುಗೆ ಮನೆ, ಇಲ್ಲೇ ಒಂದು ಕರುವನ್ನು ಕೂಡ ಸಾಕಿದ್ದಾರೆ. ಒಂದು ಪುಟ್ಟ ಟಾಯ್ಲೆಟ್ ನಂತಹ ಒಂದು ಪ್ಲೇಸ್ ನಲ್ಲಿ ಇಡೀ ದಿನ ಬದುಕಬಹುದಾ? ಇಡೀ ದಿನ ಅಲ್ಲಿ ಮಲಗಿದ್ದುಕೊಂಡು ಜೀವನವನ್ನ ಸಾಧಿಸಬಹುದಾ? ಹಾಗೆ ಜೀವನ ಸಾಗಿಸ್ತಾ ಇರೋರು ನಮ್ಮ ನಡುವೆ ಇದ್ದಾರಾ ಅನ್ನುವಂತ ಪ್ರಶ್ನೆಗೆ ಇದ್ದಾರೆ ಅನ್ನುವಂತ ಉತ್ತರ ಸಿಗ್ತಾ ಇದೆ. ಅದು ಚಾರ್ಮಾಡಿ ಗ್ರಾಮದ ಅಣ್ಣಾರಿನ ಅಲ್ಲಿ. ಈಗ ನೀವು ನೋಡ್ತಾ ಇರಬಹುದು, ಇದೊಂದು ಕಟ್ಟಡ ಅರ್ಧದಲ್ಲಿ ನಿಂತಿದೆ. ಈ ಕಟ್ಟಡ ಅರ್ಧದಲ್ಲಿ ಯಾಕೆ ನಿಂತಿದೆ ಅಂತಂದ್ರೆ ಇನ್ನೂ ಕೂಡ ಇದರ ಪೂರ್ತಿ ಕೆಲಸ ಆಗಿಲ್ಲ ಅಂತ. ಮತ್ತೊಂದು ಕಡೆಯಲ್ಲಿ ಇದು ಒಬ್ಬರ ಮನೆ, ಡೊಂಬ ಅನ್ನುವರ ಮನೆ. ಈಗ ಇಲ್ಲಿ ಡೊಂಬ ಇದ್ದಾರೆ, ಅವರನ್ನ ಮಾತಾಡಿಸುವ. ಅವರಿಗೆ ಒಟ್ಟು ಈ ಮನೆ ಮತ್ತು ಆ ಮನೆ ಆದ್ರೆ ಅವ್ರು 4 ಜನ ಒಟ್ಟು ಬದುಕಬೇಕಿತ್ತು. ಆದ್ರೆ ಈಗ ಅನಿವಾರ್ಯವಾಗಿ ಈ ಮನೆಯಲ್ಲಿ ಇವರಿದ್ದಾರೆ, ಇನ್ನೊಬ್ರಿದ್ದಾರೆ, ಇವರ ತಂಗಿ ಮತ್ತು ತಮ್ಮ ಅಲ್ಲಿದ್ದಾರೆ. ಬನ್ನಿ ಅಡೆ ಪೋಯಮ್ಮ, ಇವ್ರೆ ಚೆಲುವಮ್ಮ ಅಂತ ಹೇಳಿದ್ರೆ ಇವ್ರೆ ಈರತ್ತ ಚೆಲುವಮ್ಮ ಈರು ಓಲಿಪ್ಪನ ಎಂಗ್ಲೆ ತೊಜ್ಪಲೆ ಅಂದ್ ಜೆಪ್ಪುನೋಲು ಪೋಯ್ ಬಲೆ ತೊಜ್ಪಲೆ ನೋಡಿ. ಇದು ಇವರು ವಾಸಿಸುವಂತ ಒಂದು ಪರಿಸ್ಥಿತಿ ನೋಡಿ. ಇದು ಎಸ್, ಒಂದು ನೆಟ್ಟೆ ಬದುಕುನ. ಓಕೆ, ಇವು ಒಂದು ಟಾಯ್ಲೆಟ್ ಅತೆ, ಟಾಯ್ಲೆಟ್ ಒಂದು ಪಾಯ್ಖಾನೆನಾ? ಪಾಯ್ಖಾನೆ ಇಪ್ಪು ನಾನು ಉಂಡು, ಪಾಯ್ಖಾನೆ ಉಂಡು ತೊಜ್ಪಲೆ. ಓ ಅತ್ತ ಒಂದು ಈ ದುಂಬು ನಿಕಲ್ ಈ ಪಾಯ್ಖಾನೆ ಯೂಸ್ ಮಾಡ್ತ ಒಂದು ಬಳಕೆ ಮಾಡ್ತೊಂದಿಚ್ಚಂಡ ಈರೆಗಿತ್ತ ನೆಟ್ ಏ ಸಮಯ ಅಂಡಿ ದುಡ್ಡು ಬತ್ತಿ ಇಲ್ಲಿ ಜರಿದ ಎರಡು ಪಾತೆರ ಪಾಪೆ ಮೆಗ್ಗಿಲ್ಲೇರು ಇತ್ತ ದಾಯ್ತಾಂಡ ಸರ್ ದುಂಬುದ ಇಲ್ಲದ ದುಂಬುದ ಅವು ಜರಿದು ಬೋನ್ ಜರಿದು ಹೋಯ್ನ ಅಂಚ ಇಲ್ಲಿ ಗಟ್ರ ಅಂದ ಮಲ್ತಂಡೆ ಅಂಚ ಅರ್ಧ ಬಾಕಿ ನಾಯ್ದಕ್ಕ ಮಕ್ಕಳು ಮೂಳು ಜಪ್ಪರ್ಸರು ಹೊಲ್ತೀವಿ ಏರ್ ಮಾತ ಮೂಲ ಮೆಗ್ಗಿಲ ಮೆಗ್ಗಿಲ ಇಲ್ಲ ಇದಿಲ್ಲ ಎನ್ನ ಬಿಡಿದಿಲ್ಲ ಇರ್ಲ ಅಂಚ ಗಾಳಿ ವರ್ಷಗರ ಆಯ್ ಬರ್ಪೆ ಮೆಗ್ಗಿ ಇಜ್ಜಿನ ಬುದಾಯ್ತು ಹಾಲು ಕೂಡ ಐಟು ಜಾಗಿಜ್ಜೆ ಅಂಚ ಇತ್ತ ಎಂದಿಟ್ಟು ಬಾರಿ ಕಷ್ಟ ಎಂದು ಪಾಯ್ಕನತೆ ಅಂದೆಂದು ಕಕ್ಕುಸು ಆಯ್ತ ಆರು ಎಂಚ ಟಿಪ್ಪು ಎಂಚನ ಕುದಾಯ್ತು ಹಾಲು ಮುಕ್ಕಲು ಮೂಲಿಪುನು ಇರ್ಲ ಇರ್ನ ಬಡಿದಿಲ್ಲ ಒಲಿಪುನು ಆರ ಬಡಿದಿ ಬಲೆ ಅಮ್ಮ ಬಲೆ ಐತೆ ಬೇರೆಗೊಂಚೂರು ಹುಷಾರಿಜ್ಜಿ. ಹಾ ದಾದ ಅನ್ಪೇರ ಅದು ಮಣ ಸಿಕ್ಕರೆ ಮಣ ಸಿಕ್ಕಿ ಪೋಪೇರು ಎನ್ನ ಬುದಾರಿರ್ನ ಇರ್ ದಾಯ್ತ ಅನ್ಬುನು ದಾಲಜ್ಜಿ ಎಲೆ ದಾಲಜ್ಜಿ ಬಜ್ಜೆ ಬೆಜ್ಜರ ಹೋಪರ ಇಂದಜೇನಾ ತೆಜ್ಜೆ ಈತೆ ಒಂದು ಈರ್ ಮೂಲ್ చెప్పున్నా ಐಟೆ ಐಟ್ చెప్పారు ಮೂಲ ಏರಿಪುನು ಏರು ಮೂಲು
ಆರೆ ಪುನ್ನ ಇತ್ತೆ ಇಂದೆಟ್ ಕಷ್ಟ ಬುಜ ಸರ್ ಒಂದೇಟ್ ಆರೆ ಆಯ್ತು ಅಂಚೆ ಎಲ್ಲ ಚೂರು ಜಬ್ಬಲಿ ಹಣ ಬರ್ಬಿಲ್ಲ ಗೊತ್ತಾಯ್ತಾ ಏತೋತೆ ಇತ್ತೆ ದಾಯ್ತ ಅವು ಆ ಇಲ್ಲ ಅರ್ಧ ಆತನ ಆಯ್ತ ಕತೆ ದಾಯ್ತ ಆಯ್ತಾ ಕತೆ ದುಡ್ಡು ಬರೋದೇ ಆಯ್ತಲ್ಮ ಗವರ್ಮೆಂಟ್ ಏತ್ ಬೈದಂದ್ರೆ 1,00,000 ರೂಪಾಯಿ ಆಯ್ತು ಏತ್ ವರ್ಷ ಅಂಡ ಕಟ್ಟ ಮಾಡ್ತದೆ ಈಯಡೆ ಏಡು ಬಂಡ ಏಡಂಡ ಒಂಜಿ 8 ತಿಂಗಳು ಏನ್ ಮಾತಿನ ಮೇರೆ ಮೂಲು ಬತ್ತದ ಸಮಯ ಈ 4 ತಿಂಗಳು 4 ತಿಂಗಳು ದಿಂಚಿ ಮೂಲು ವಾಸ ಅಂತಂದ್ರೆ ಈ ಗ್ರಾಮ ಪಂಚಾಯತ್ ಆಗ್ಲೇರು ಅಂತಾರ ಗ್ರಾಮ ಪಂಚಾಯತಿ ಕಂತನು ಸಾದ ಅಂತಾರ ಆಗ್ಲೇ ದುಡ್ಡು ಇಜ್ಜು ಅನ್ಪೇರು ದುಡ್ಡು ಮತ್ತೆ ಇಂಚ ಬದುಕೊಂದು ಅಂತಾರ ಬತ್ತೂತೇರಿ ಏರಿ ಪಂಚಾಯತ್ ಸರ್ ಬತ್ತ ತೂತೇರ ತೂದಂಡಿ ತೂತು ದಾಲಜಿ ಕಟ್ಟುಗ ಬರ್ಪುಣ ದುಡ್ಡು ಎಂಚಿನ ಬರ್ಪುಣ ನಾಳೆ ಇಜ್ಜಿನ ಅವಕ್ಕೆಲ್ಲ ಹಾಪುಣ ತಿಂಗಳ ಅಮ್ಮ ಇತ್ತೆ ಈರೆ ಗೌಲು ಇತ್ತೆ ನಿಗಲ್ನ ಟಾಯ್ಲೆಟ್ ಓಲು ಇತ್ತೆ ಒಳ್ಳೆ ಗುಡ್ಡೆ ಓಪನ್ ಪಂಡ ಟಾಯ್ಲೆಟ್ ಅಂಚೆ ನಿಗಲ್ ಗುಡ್ಡೆ ಓಪನ್ ಬಲ್ಪು ಗೋಡೆ ಪೋಪುನಮ್ಮ ನಿತ್ಯ ಕರ್ಮಗ ತೋಡುಗ ಇಂಜಲ್ ಬೇಲೆತೆ ಮೂಲು ಸಣ್ಣ ಕಣಲೆ ತೋಡುಗೋಪರ ತೋಡುಗೋಪರ ಒಂದು ಇತ್ತೆ ಅಡಿಗೆ ಅಡಿಗೆ ಉಲಾಯ ಮಲ್ಪುನ ಈರೆ ಮಲ್ತೋನ ತುಕ ಅವರ ಅವರ ಬಲೆ ಬಲೆ ನೋಡಿ ಇದು ಟಾಯ್ಲೆಟ್ ನ ಒಳಭಾಗದ ದೃಶ್ಯ ಹೇಗಿದೆ ಅನ್ನುವಂತ ನೋಡಿ ನರಕ ಯಾತನೆ ಅಂತಂದ್ರೆ ಇದೆ ಇವರಿಗೆ ಆದಷ್ಟು ಬೇಗ ಒಂದು ಸೌಲಭ್ಯ ಕೊಡಬೇಕು ಇಲ್ಲದಿದ್ರೆ ಕಷ್ಟ ಯಾಕಂತಂದ್ರೆ ಒಬ್ರು ಹೆಂಗಸು ಹೀಗೆ ಬದುಕ್ತಾ ಇದ್ದಾರೆ ಅಂತಂದ್ರೆ ಯಾವ ರೀತಿ ಯಾಕೆಂತಂದ್ರೆ ಇನ್ನೊಂದು ಅವರ ಅಣ್ಣನ ಮನೆ ಇದೆ ಅಣ್ಣನ ಮನೆಯಲ್ಲೂ ಕೂಡ 4 ಜನ ಮಲಗುವಂತ ಪ್ಲೇಸ್ ಇಲ್ಲ ಅದರ ಬದಲಾಗಿ ಅವರು ಹೀಗೆ ಬದುಕ್ತಾ ಇದ್ದಾರೆ ಇದು ವಾಸ್ತವ ಸ್ಥಿತಿ ಇದು ನೋಡಿ ಆ ಪಾಯಿಖಾನೆಯ ಹೊಂಡದ ಪಕ್ಕದಲ್ಲೇ ಇಟ್ಟಿರುವಂತಹ ಪರಿಸ್ಥಿತಿ ಇದು ನಮ್ಮದೇ ಊರು ನಮ್ಮದೇ ತಾಲೂಕು ನಮ್ಮದೇ ಚಾರ್ಮಾಡಿಯ ಅಣ್ಣಾರಿನ ಘಟನೆ ಮಲೆಕುಡಿಯ ಸಮುದಾಯಕ್ಕೆ ಸೇರಿದಂತ ಚೆಲುವಮ್ಮರವರ ಪರಿಸ್ಥಿತಿ ವಾಸ್ತವ ಸ್ಥಿತಿ ಇದು ನಿಮಗೆ ಈ ಒಂದು ಟಾಯ್ಲೆಟ್ ನ ಒಳಭಾಗದಲ್ಲಿ ಅವರು ಬಟ್ಟೆಗಳನ್ನ ಹಾಕಿರುವಂತದನ್ನ ನಿಮಗೆ ತೋರಿಸ್ತಾ ಇದೀವಿ ಅವ್ರಿಗೆ ಒಳ ಹೋಗಿ ಅವ್ರು ಏನೆಲ್ಲ ಒಳಗೆ ಮಾಡ್ತಾರೆ ಅಂತ ಕೇಳುವ ಇತ್ತೆ ನೆಟೆ ಪೂರ ಒಟ್ರಾಸಿ ಉಂಡತೆ ಮಾಮೂಲ್ ಪೈತೆ ಕನಕದ ರಾಶಿಪುರ ಉಚ್ಚಿಗಿಚ್ಚುಪುರ ಬರ್ಪುಜ ತಾಲಬುಜ ತಾಲ್ ತೊಂದ್ರೆ ಅಜ್ಜಿ ನೀರಿನ ಗಂಟೆಲ್ಲ ಪೋಡಿಗೆ ಆಪುಜಿ ಅಂಡ ಒಂದು ಟಾಯ್ಲೆಟ್ ಅತ್ತಮ್ಮ ಟಾಯ್ಲೆಟ್ ಅಲ್ಲ ಓಲನ ಜೆರ್ಪಲ್ ಅಲ್ಪ ಜಾಗ ಯಾರ್ದಿ ಅಲ್ಪ ಜಾಗ ಅಂದ್ ಮೆಗ್ಗಿಲ ಉಚಾರ ಜನ ಜರ್ಪೇರ ಗಾಳಿ ಬರ್ಸೋಗಂತ ಇರು ಮೂಲೆ ಚೆಪ್ಪುನ ಏನು ಗಾಳಿ ಬರ್ಸ ತೆಡಿಲ್ ಬರೋನ ಪೋಡಿಗೆ ಆಪುಜ ಇಜ್ಜಪ್ಪ ಇತ್ತೆ ಇರ್ನ ಇಲ್ಲಿ ಬೇಗ ಆವರ್ಚಮ್ಮ ಅವಳು ಅಲ್ವಾ ಅವ ಆಗ್ಲೇ ಬರ್ತದ ಪೂರ ಅನ್ಸುಗೈರು ಅವ್ ದುಡ್ಡು ಬರ್ತೀನಿ ಆಗ್ಲೇ ಬಾಕಿ ಅಂತರ ಅಂಚ ಇತ್ತೆ ಈರೆಗೆ ಇಂಚಿತ ಪರಿಸ್ಥಿತಿ ಹಿಡ್ದು ಈರ್ ಪಿದೆ ಬರ್ಪುನೇಪ ಪಿದೆ ಆ ಟೈಮಿಗೆ ಹೋಗುದು ದಾಯ್ತಂಡು ಆ ಇಲ್ಲಿ ಇತ್ತೆ ಗ್ರಾಮ ಪಂಚಾಯತ್ ಬತ್ತದ ಈರ್ ಇಂಚೆ ಇಪ್ಪುನಂದು ಗೊತ್ತು ನಾಕ್ಲೆಗೆ ಗೊತ್ತಿಜ್ಜಿ ಈರೆ ಮೂಲಿ ಇಪ್ಪುನ ಬತ್ತೇರ ತುಯ್ಯಾರೆ ವರ ಬತ್ತು ಬರಂದೆ ಏನ್ ಬೇಳೆ ಹೊರ್ತಿತ್ತೆ ಗಣದಲ್ಲಿ ಯಾರು ಎತ್ತಿ ಪಟ ಪರತ್ತಿರ ಅರ್ಲಿಲ್ಲ ಮುಖ ಇತ್ತೆ ಈ ಕಷ್ಟೋಡು ಪಿದೆ ಬರೋಡ ಪುಡ್ಚ ಎರಡನೇಕೇನು ಇಲ್ಲ ಆವಡ ಪುಡ್ಚ ಇಲ್ಲ ಹೌದು ಮಲ್ಪದ ಕೊರೋಡ ಪುಡ್ಚ ಮಲ್ಪಲ್ಲಿ ಕೊರ್ಲೆ ಮಲ್ಪದ ಇಲ್ಲ ಇದು ಈಗ ನೀವು ನೋಡ್ತಾ ಇರುವಂತದ್ದು ಇದು ಅವರದ್ದು ಟಾಯ್ಲೆಟ್ ಆಗಿತ್ತು ಮುಂಚೆ ಈಗ ಅಲ್ಲ ಆದರೆ ಆ ಟಾಯ್ಲೆಟ್ ನ ಹೊಂಡದ ಪಕ್ಕದಲ್ಲೇ ಅವರು ನಿದ್ದೆ ಮಾಡೋದು ಅವರಲ್ಲಿ ಮಲಗೋದು ಅಲ್ಲೇ ಇರುವಂತದ್ದು ಅವರು ಕೇಳ್ತಾ ಇದ್ದಾರೆ ಒಂದು ಮುಗ್ಧತೆ ಇದೆ ಅವ್ರ ಹತ್ರ ನಿಮಗೆ ಯಾರು ಹೇಳಿದ್ದು ಯಾಕಾಗಿ ಬಂದಿದ್ದೀರಿ ಅನ್ನುವಂಥದ್ದು ಆದ್ರೆ ಹೀಗೊಬ್ರು ಬದುಕ್ತಾ ಇದ್ದಾರೆ ಅನ್ನುವಂಥದ್ದು ಆಶ್ಚರ್ಯವನ್ನ ಒದಗಿಸಿತ್ತು ಜೊತೆಗೆ ಸ್ಥಳೀಯರು ಒಂದಷ್ಟು ಜನ ಹೇಳಿದ್ರು ನಮಗೆ ಈ ಕಾರಣದಿಂದಾಗಿ ಬಂದಿದ್ದೇವೆ ಅಲ್ಲಿ ಒಳಭಾಗದಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನಿಮಗೆ ಮತ್ತೊಮ್ಮೆ ತೋರಿಸ್ತೀವಿ ಇದು ಅವರ ಟಾಯ್ಲೆಟ್ ಆ ಟಾಯ್ಲೆಟ್ ನಲ್ಲಿ ಲೇಡಿ ಒಬ್ರು ಬದುಕ್ತಾ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ಹೀನ ಪರಿಸ್ಥಿತಿ ನಮ್ಮಲ್ಲಿ ಇನ್ನೊಂದಿದೆಯಾ ಇದು ನಮ್ಮ ಊರು ನಮ್ಮ ಗ್ರಾಮ ನಾವು ಎಲ್ಲವೂ ಕೂಡ ಹೇಳ್ತೀವಿ ಅಭಿವೃದ್ಧಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಬಹಳ ಬುದ್ಧಿವಂತರು ಇಂತಹ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರಾ ಅದರ ಜೊತೆಗೆ ಇವರಿದ್ದಾರೆ ಇದು ಇನ್ನೊಂದು ಮನೆ ಅಂದ್ರೆ ಅವರ ಅಣ್ಣನ ಮನೆ ಅಲ್ಲಿ ಹಿಂದ್ಗಡೆ ಹಟ್ಟಿಯ ಪಕ್ಕದಲ್ಲೇ ಟಾಯ್ಲೆಟ್ ಇದು ನೋಡಿ ಇದು ಹಟ್ಟಿ
ಆ ಇದು ಹಟ್ಟಿ, ಆ ಹಟ್ಟಿಯ ಪಕ್ಕದಲ್ಲೇ ಟಾಯ್ಲೆಟ್, ಅದರಲ್ಲಿ ಚೆಲುವಮ್ಮ ಬದುಕ್ತು, ಅವರು ಇರುವಂಥದ್ದು, ಚೆಲುವಮ್ಮ ಅವರು ಇರುವಂಥದ್ದು. ಇದು ಇವರ ಪರಿಸ್ಥಿತಿ, ವಾಸ್ತವ ಪರಿಸ್ಥಿತಿ. ಎಂತಹ ಒಂದು ದಯನೀಯ ಸ್ಥಿತಿಯಲ್ಲಿ ಇವರಿದ್ದಾರೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ. ಆ, ಈ ಉದಾಹರಣೆ ಸ್ಪಷ್ಟವಾಗಿ ನಮಗೆ ಕಾಣ ಸಿಗ್ತಾ ಇದೆ ನೋಡಿ ಹೇಗಿದ್ದಾರೆ, ಇವರ ಪರಿಸ್ಥಿತಿ ಏನು ಅನ್ನುವಂಥದ್ದು. ಅವರು ಹೇಳ್ತಾ ಇದ್ದಾರೆ ಇಜ್ಜವು ಪಾಯ್ಕಾನೆ ಆತ ಮಲ್ಲದಲ್ಲ ತೊಂದರೆ ಇಜ್ಜಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಒಂದು ಭಯ ಆಗಿದೆ, ಏನು ಅಂತಂದ್ರೆ ಇವರು ಬಂದು ಇನ್ನೆಂತ ಮಾಡ್ತಾರೋ ಅನ್ನುವಂಥ ಭಯ. ಎಂಕಲ್ ನಿಕ್ಲೆ ತೊಂದರೆ ಮಲ್ಪರ ಬತ್ತನತ್ತಮ್ಮ ನಿಕ್ಲೆ ಎಂಚ ಉಲ್ಲಾರಿಂದ ತೊಜಿಪಾಗ ಅಂದು ಬತ್ತನೆ ಇತ್ತೆ ಈರ್ ಮೂಲೆ ಇಪ್ಪುನ ಸತ್ಯ ಅಂದು ಸತ್ಯನೆ ಸತ್ಯ ಸತ್ಯನೆ ಇರ್ನ ಇಲ್ಲ ಅರ್ಧಾಡು ಉಂತುದನ ಸತ್ಯ ಅಂದು ಸತ್ಯನೆ ಸತ್ಯನೇ ಸತ್ಯನೆ ಈರ್ ಮಂಡೆ ಇಪ್ಪುನ ಸತ್ಯ ಇಲ್ಲ ಆತಿಜಿಂದ ಅಂದು ಅಂದತೆ ಇದೇರ್ ಬೇಲೆ ಬೋದಿತಾರ ಅಂದು ಅಲ್ಲು ಅಲ್ಪ ಇರಾಪೆಂದು ಅಲ್ಪ ಪಂಜಿ వచ్చిన ಅಲ್ಪ ಒಂಜಿ ಉಂಡು ಅವಳು ಬೇಲೆ ಆಡೆ ಉಚಾರಿಜ ತಾಯಿಗೆ ಪಜ್ಜಿರು ಆರು ಬೆಳ್ತಂಗ ಇಡೆಗೆ ಉಡುಪಿಗೆ ಮಾತ್ರೆ ಇರಪಾಗದು ಆ ಉಚಾರಿಜಿ ಅಂಚ ಪೋತೆ ಆಗ್ಲೇ ಉಚಾರಿಜ ತ ಪಂಜಿಗೆ ಐಕ್ ಈ ದರ್ಚಿರುಲ್ಲ ತ ಐಕ್ ಅರ್ಕಂಜಿ ಹೊರ ಪಜ್ಜಿರು ಪಂಚಿ ಅಂದ್ ಬರ್ರಾಂಡಿ ಇರ್ತೇನೆ ಅಂಚ ಹೋತು. ಎಸ್ ಡೊಂಬರ್ ಅವರ ಮನೆಯ ಒಳಭಾಗದಲ್ಲಿದ್ದೇವೆ. ಖಂಡಿತವಾಗಿಯೂ ಅವರ ತಂಗಿ ಅಲ್ಲಿದ್ದಾರೆ ಅನ್ನುವಂಥದ್ದಲ್ಲ, ಬದಲಾಗಿ ಈ ಮನೆಯಲ್ಲಿ ಸಹ 4 ಜನ ಹೇಗೆ ಬದುಕುದು, ಅದು ಕೂಡ 2 ಮಹಿಳೆಯರು 2 ಗಂಡಸರು ಇಲ್ಲಿ ಬದುಕಲಿಕ್ಕೆ ಕಷ್ಟ ನೋಡಿ. ಇಂಥ ಪರಿಸ್ಥಿತಿಯಲ್ಲಿ ಇವರು ಬದುಕ್ತಾ ಇರುವಂತದ್ದು, ಇದು ಇವರ ವಾಸ್ತವ ಪರಿಸ್ಥಿತಿ. ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಈ ಮನೆಯ ವಾಸ್ತವ ಪರಿಸ್ಥಿತಿ. ಇದೊಂದು ಅವ್ರದ್ದು ಹಾಲಿನ ರೀತಿ ಆದ್ರೆ, ಇಲ್ಲೇ ಅಡುಗೆ ಮನೆ, ಇಲ್ಲೇ ಒಂದು ಕರುವನ್ನು ಕೂಡ ಸಾಕಿದ್ದಾರೆ ನೋಡಿ. ಒಂದು ಕರು ಇಲ್ಲೇ ಇದೆ, ಅದರ ಜೊತೆಗೆ ಕರುವಿನ ಜೊತೆಗೆ ಅಡುಗೆ ಮನೆ ಇದೆ ನೋಡಿ. ಇದು ಅಡುಗೆ ಕೋಣೆ, ಒಂದು ಕಿಷ್ಕಿಂದೆ ಅಂತ ಹೇಳ್ಬೋದು. ಎಲ್ಲೂ ಕೂಡ ಒಂದು ಸ್ವಲ್ಪನೂ ಪ್ಲೇಸ್ ಇಲ್ಲ ಮಲಗಲಿಕ್ಕೆ. ಇದು ವಾಸ್ತವ. భారీ బంగా ఇంకా 30 చెప్పిన 30 చెప్పిన 6 అల్ప చెప్పిన 6 అన్నీ అల్ప చెప్పిన 6 బలన్నగా వరకు రాజన్న ಉಳೈ ಬಲನ್ನ ಗಂಜಿ ಹಚ್ಚು ಅಂತ ಗೊತ್ತವರು ಹೊರ ರಾರಿ ಗಂಜಿ ಅಂತ ಅಂತೇಳಿ ಹೊರ ರಾಜಗಂಜಿ ಹೊರ ಬೇಗ ಇಲ್ಲ ನನ್ನ ಮಾತ ಒಟ್ಟಿಗೆ ಇಪ್ಪುಲಿ ಆತ ಇಪ್ಪುಲಿ ನಾ ತೊಂದರೆ ದುಮ್ಮೆಗ ಒಟ್ಟಿಗೆ ಎತ್ತಿನ ಒಟ್ಟಿಗೆ ಎತ್ತಿನ ಅವು ಜರಿನೆ ತೂಕ ಲಂಚ ಮಂಡೆಲ್ಲ ದಾಟಿ ಇಲ್ಲು ಬೋರ್ಂಡು ಮಂಡೆಲ್ಲ ಒಂದಾಂಡು ದಾಯ್ತಂದ್ರೆ ಮನಸ್ಸು ಇಂದಾಂಡ ಜರಿದು ಬೂರಿ ಬೇಕಾರೆ ಬಾರಿ ಬೇಜಾರಾತೆ ಮಸ್ತ್ ಬೇರೆ ಜನ ಒಂದು ದುಂಬೆ ಇತ್ತಂದ್ರೆ ಇಲ್ಲ ಇಜ್ಜಿ ಮಸ್ತ್ ಬುಕ್ಕ ಕಟ್ನ ಎನ್ನ ಮದ್ನೆ ಕೊಂದು ಕಟ್ನ ಇಡ್ಲಿ ಅವು ಜರಿದು ಬೂರ್ನೇ ಸಮಯ ಮೋಡ ಐಟಿ ಏರ್ ಮಾತಿತ್ತೇವೆ ಐಟಿ ಏರ್ ಲೆಗ್ಗಂಡ ಆಗೊತ್ತರು ಗಂಜಿ ದಿಕ್ಕೇಳಿ ಇಟ್ಟಿನಿ ಫೋನ್ ತೊತ್ತು ಇಂಚಿನ ಇಲ್ಲ ಅವಳು 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 ಇತ್ತನ ಆರು ಬಕಾರ ಅವಳು ಇತ್ತಾರ ಆರಿಜ್ಜಾಂಡ ಅದು ಗಂಜಿ ದಿಕ್ಕೇಳಿದ್ರು ಇಪ್ಪದೇರಿ ಆಯ್ತ ಉಳ ಇಪ್ಪದೇರಿ ಗಂಜಿ ದಿಕ್ಕೇಳಿ ಇದ್ದಾರೆ ಕುಂಟಾಟ ನಾನು ಹೋದಿತ್ತೇಳಿ ಆರಿಜ್ಜಿನ ಅಲ್ಲೇ చెప్పేది ಆಯ್ತ ಉಳ ಆ పొట్టు ಬೂರ್ನ పొట్టు ಏರ್ಲಿದ್ದಿ ಗಂಜಿ ದಾರ ಕೊಂಡು ಹಾಕ್ತೇರಿ ವಿಜಯ್ ಆ పొట్టు ಅನ್ನೆಲ್ಲ ಇಂಚು ವಿಜಯ್ ಹಾಕ್ತೇರಿ ಅರೆ ಇತ್ತೆ ನಿಕ್ಲೆ ಟಾಯ್ಲೆಟ್ ಇಜ್ಜಿ ಅಂಜು ಕಿತ್ತು ತೋರು ಟಾಯ್ಲೆಟ್ ದಾರುಲ್ಲ ಅದೇ ಅಂದಂದು ಟಾಯ್ಲೆಟ್ ತಿರ್ತು ತೋಡುಗ ತೋಡು ಬುಗ ಚಾನ ಟಾಯ್ಲೆಟ್ ಮನ್ ಪರ್ಲಾ ಅಂಗೆ ದಾಲ ಹಾಕುಜಿ ಅಂದು ಅಂಜೆ ಬಾರಿ ಬಂಗ ಏನ ಪುದರ್ ಕುಸುಮ ಈ 4 ಪರಿಸ್ಥಿತಿ ಹೀಗಿದೆ. ದಯವಿಟ್ಟು ನಮ್ಮ ಜನಪ್ರತಿನಿಧಿಗಳು ಒಮ್ಮೆ ಇತ್ತ ಬನ್ನಿ. ಚಾರ್ಮಾಡಿ ಅಣ್ಣಾರು ಅನ್ನುವಂಥ ಸ್ಥಳ ಇದು. 4 ಪರಿಸ್ಥಿತಿ. ಒಬ್ರು ಟಾಯ್ಲೆಟ್ ಅಲ್ಲಿ ಮಲಗ್ತಾ ಇದ್ದಾರೆ, ಅವರ ಮನೆ ಬಿದ್ದಿದೆ, ಮನೆ ಅರ್ಧ ಆಗಿದೆ ಈಗ. ಅದನ್ನ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿಸೋದು ಗೊತ್ತಿಲ್ಲ, ಆದ್ರೆ ಅರ್ಧ ಆಗಿದೆ. ಅದು ಸರಿಯಾಗುವ ತನಕ ಅವ್ರ ಹತ್ರ ಕಾಸಿಲ್ಲ, ಹಣ ಇಲ್ಲ, ಸರ್ಕಾರದಿಂದಲೂ ಕೂಡ ಬಂದಿಲ್ಲ ಅನ್ನುವಂಥದ್ದು. ಈ ಕಾರಣಕ್ಕಾಗಿ ಅವರು ಟಾಯ್ಲೆಟ್ ನಲ್ಲಿ ಬದುಕ್ತಾ ಇದ್ದಾರೆ. ವಾಸ್ತವ ಪರಿಸ್ಥಿತಿ ಇದು. ಯಾರ ಹತ್ರ ಹೇಳೋದು, ಹೇಗೆ ಹೇಳೋದು, ಸಂಬಂಧಪಟ್ಟವರು ದಯವಿಟ್ಟೊಮ್ಮೆ ಈ ವರದಿ ನೋಡಿ. ಇದು ಇಲ್ಲಿನವರ ವಾಸ್ತವ ಪರಿಸ್ಥಿತಿ. ಇವರು ಸಹ ಕೂಡ ಹೇಳ್ತಿದ್ರೆ ನಾವು ಮಾತ್ರ ಏನು ಮಾಡೋದು? ಇಲ್ಲಿ ಬಂದ್ರೆ 2 ಪುರುಷರು, ಅವರ ಮಡದಿ, ಇವರ ತಮ್ಮ, ಅವರು ಒಳಭಾಗದಲ್ಲಿ ಹೇಗಿರೋದು ಅಂತ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಹಟ್ಟಿಯಲ್ಲಿದ್ದಂತಹ ಪುಟ್ಟ ಕರು ಕೂಡ ಒಳಭಾಗದಲ್ಲೇ ಇದೆ. ಇದು ಇಲ್ಲಿನ ವಾಸ್ತವ ಪರಿಸ್ಥಿತಿ. ನೋಡ, ಸ್ಥಳೀಯರ ಹತ್ರ ಮಾತಾಡ್ಸುವ. ಎಸ್, ಇಲ್ಲಿ ಸ್ಥಳೀಯರಿದ್ದಾರೆ. ನಮಸ್ತೆ. ಇವರ ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ತೀರಿ? ಎಂಚಿನವನ್ ಪರು ಮೇರೆ ಒಂಜಿ ಕರಿ ವರ್ಷದಂಚಿ ನೆಟ್ಟು ಒಂಜಿ ಇಲ್ಲಿ ಜೋಂಪಡಿ ಇರ್ತಾರೆ, ಜೋಂಪಡಿ ಒಂಜಿ ಗುಡ್ಸಲ್ಡು ಅವು ಜರಿದ ಬೂರ್ ನಾನು ರಿಪೇರಿ ಅಂತ ಕೊರಿಯ ಆನೆಲ್ಲ ಹಿಡಿದ ಬುಕ್ಕ ಜರಿನ ಹಿಡಿದ ಬುಕ್ಕ
ವಿಎನ ಮುಖಾಂತರ ಒಂಜಿ ಅನುದಾನ ತಿಕ್ಕಿನಟ್ಟು ಈತು ಗೋಡೆ ಬರ ಮಲ್ತೇರಿ ಅವು ಅಮೌಂಟ್ ಯಾವಂದೆ ಅರ್ಧಡೆ ಉಂಟು ಪಂಚಾಯತ್ ಆಗ್ಲಿಕ್ಕೆ ಒಂದು ಎಸ್ಟಿಮೇಟ್ ಎಲ್ಲಿ ಅನು ಮಾಡಿದ್ರೆ ಆಗ್ಲಿ ಪಂಚಾಯತ್ ಅನುದಾನ ಕೊರಿಜೇರಿ ಅಂಚದ ಪೆಣ್ಣು ಬಾಕಿಯಾನ ಇಂಬರಿ ಆ ಪರಿಸ್ಥಿತಿ ಲ್ಯಾಟ್ರಿನ್ ಜಪ್ಪುನಂಚಿನ ಪರಿಸ್ಥಿತಿ ಬರ್ತಿನಾರಿ ಆಯ್ಕೊಂಡು ಜತ್ತೊಂದಿಲ್ಲ ಮುಖ ಅಂಚನೆ ಮಗ್ಳು ಬಜಿ ಬಡವರಿ ದಾಳ ಇಜ್ಜಿ ಮುಲ್ಪ ಈತ್ 10-16 ಇಲ್ಲುಂಡು ಮಲೆಕುಡಿಯರ ಅಲ್ಲಿ ಬಜಿ ಪಿರವರಿತಿನ ಬ್ಯಾಕ್ವರ್ಡ್ ಉಂಡ ಮೆಗ್ಲು ಮಾತ್ರ ಮಲೆಕುಡಿ ಇತ್ತೆ ಮುಕ್ಲೆಗ್ ನಿಗ್ಲು ಪಂಚಾರ ಪಂಚಾಯತ್ ಆಗ್ಲಿಗೆ ಟಾಯ್ಲೆಟ್ ಜೊತ್ತೊಂದುಲ್ಲೆ ಪಂತನೆ ತೆರಿಪಾದನೆ ಅವು ಪಂಚಾಯತ್ ಆಗ್ಲಿಗೆ ಬಹುಶಃ ಗೊತ್ತಿಜ್ಜಿ ಇತ್ತನೆ ಗೊತ್ತಾದಿಪ್ಪು ನಮ್ಮ ಬತ್ತಿ ಉಕ್ಕನೆ ಏರ್ಲ ಪಂತಜೇರಿ ಪಂಚೇರಿ ಹೇಗಿದೆ ಪರಿಸ್ಥಿತಿ ನೋಡುವಾಗ ಇದು ನಮಗೆ ಭಾರಿ ಇದು ಚಾರ್ಮಾಡಿ ಗ್ರಾಮದಲ್ಲಿ ಇಂಥ ಒಂದು ಪರಿಸ್ಥಿತಿ ಮನೆ ಉಂಟು ನೋಡುವಾಗ ನಮಗೆ ಕಣ್ಣಲ್ಲಿ ನೀರು ಬರ್ತದೆ. ಯಾಕಂದ್ರೆ ಅಂಥ ಪರಿಸ್ಥಿತಿಯಲ್ಲಿ ಅವರು ಟಾಯ್ಲೆಟಲ್ಲಿ ಮಲಗ್ತಾರೆ ಅಂತ ಇರುವಾಗ ಭಾರಿ ಬೇಜಾರು ಸಂಗತಿ ಇದು. ನಾನು ನಮ್ಮ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆಯಿಂದ ನಾನು ಒಕ್ಕೂಟದ ಅಧ್ಯಕ್ಷನಾಗಿರುವುದು ಮತ್ತು ನಮ್ಮ ಸೂಪರ್ವೈಸರ್ ಇದ್ದಾರೆ ನಮ್ಮೊಟ್ಟಿಗೆ. ನಾವು ಅವರಿಗೆ ಧರ್ಮಸ್ಥಳ ಕಾವಂದ್ರದ ಒಂದು ಅವರ ಆಶೀರ್ವಾದವನ್ನು ಬೇಡುತ್ತಾ, ಅಮ್ಮನ ಆಶೀರ್ವಾದ ಬೇಡುತ್ತಾ ಅವರಿಗೆ ನಾವು ಮಾಸಾಸನ ವ್ಯವಸ್ಥೆಯನ್ನು ತಿಂಗಳು 1,000 ರೂಪಾಯಿ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅವರಿಗೆ. ಮತ್ತು ಎರಡನೇದು ವಿಷಯ ಏನಂದರೆ ಅವರಿಗೆ ಕಿಟ್ಟು ಕೊಡುವಂಥ ವ್ಯವಸ್ಥೆಯನ್ನು ಅಮ್ಮನ ಇದರಿಂದ ಕಿಟ್ಟು ಕೊಡುವ ವ್ಯವಸ್ಥೆಯಲ್ಲಿ ಕಿಟ್ಟನ್ನು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ. ಓಕೆ ಸರ್, ನೀವು? ಅದೇ ಸರ್, ಅವರಿಗೀಗ ಅವರ ಜೀವನದ ಇದಕ್ಕೋಸ್ಕರ ಒಂದು ಮಾಸಾಸನ ಕೊಡುವಂತ ವ್ಯವಸ್ಥೆಯನ್ನು ನಮ್ಮ SKD ಮುಖಾಂತರ ನಮ್ಮ ಮೇಲಾಧಿಕಾರಿಗಳ ಸಲಹೆ ಅದಾಗಿದೆ. ಮತ್ತೆ ಬೇರೆ ಏನಾದ್ರು ಅದೇ ವಾಸ್ತವ್ಯ ಕಿಟ್ಟ ಮುಖಾಂತರ ಅವರಿಗೆ ಪೌಷ್ಟಿಕ ಆಹಾರದ ಇದನ್ನು ಕೊಡುವಂತದ್ದು ವ್ಯವಸ್ಥೆ ಮಾಡ್ಲಿಕ್ಕೆ ಆಗುತ್ತೆ. ನೋಡಿ, ಇಲ್ಲಿ ಈಗ ಅವರಿಗೆ ವಾತ್ಸಲ್ಯದ ಕಿಟ್ ಕೊಡುವಂತದ್ದು ಮತ್ತು ಮಾಸಾಸನ ಕೊಡುವಂತದ್ದನ್ನ ಶ್ರೀಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಕಡೆಯಿಂದ ಮಾಡ್ತಾರೆ ಅನ್ನುವಂಥದ್ದು ಖುಷಿಯ ವಿಚಾರ. ಮತ್ತೊಂದು ಕಡೆ ಈ ರೀತಿ ವಾಸ ಮಾಡೋದು ತಪ್ಪಬೇಕು. ಅವರು ಅಂತಲ್ಲ, ಇವರು ಕೂಡ ಡೊಂಬ ಲಕ್ಷ್ಮಣ ಅವರ ಇಡೀ ಫ್ಯಾಮಿಲಿ ಈ ರೀತಿ ಬದುಕೋದ್ರಿಂದ ದೂರ ಆಗಬೇಕು. ನಮ್ಮ ಊರಿನಲ್ಲಿ ಈ ರೀತಿ ಬದುಕ್ತಾ ಇದ್ದಾರೆ ಅಂತಂದ್ರೆ ಅದು ನಿಜಕ್ಕೂ ಘನಘೋರ. ಇದು ನಿಮಗೆ ವಾಸ್ತವವನ್ನು ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಪಂಚಾಯತ್, ಶಾಸಕರು, ಸಂಸದರು ದಯವಿಟ್ಟು ಒಮ್ಮೆ ಇತ್ತ ಗಮನ ಕೊಡಿ ಅಂತ ಹೇಳ್ತಾ, ಇವರಿಗೆ ಒಂದಷ್ಟು ಜನ ಯಾರಾದರೂ ಒಂದು ಬಂದು ಜನಪ್ರತಿನಿಧಿಗಳು ನೆರವಾಗಿ ಅವರಿಗೆ ಅವರ ಆ ಒಂದು ಟಾಯ್ಲೆಟ್ನಲ್ಲಿ ಬದುಕುವುದಕ್ಕಿಂತ ಹೊರಗೆ ತನ್ನಿ. ಒಂದು ವಿಷಯ, ಅವರಿಗೆ ನೆರವಾಗಲಿಕ್ಕೆ ಅವ್ರ ಹತ್ರ ಅಕೌಂಟ್ ನಂಬರ್ ಇಲ್ಲ. ನೀವು ಅವರ ವಾಸ್ತವ ಪರಿಸ್ಥಿತಿಯನ್ನು ನೋಡಬೇಕಾದ್ರೆ ಬರಬೇಕಾದಂತೂ ಚಾರ್ಮಾಡಿ ಗ್ರಾಮದ ಅಣ್ಣಾರಿಗೆ ಅವರ ಅಕೌಂಟ್ ನಂಬರ್ ನಮ್ಮ ಹತ್ರ ಇಲ್ಲ. ಅವ್ರ ಹತ್ರನೂ ಅಕೌಂಟ್ ಇರದೇ ಇರೋದ್ರಿಂದ ಅವರ ಅಕೌಂಟ್ ನಂಬರನ್ನು ನಾವು ಇಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಬದಲಾಗಿ ಸಹಾಯ ಹಸ್ತ ಚಾಚುವವರು ಯಾರಾದರೂ ಇದ್ರೆ ದಯವಿಟ್ಟು ನಮ್ಮನ್ನಾದರೂ ಸಂಪರ್ಕಿಸಿ ಅಥವಾ ಇಲ್ಲಿಯ ಸ್ಥಳೀಯರನ್ನಾದರೂ ಸಂಪರ್ಕಿಸಿ. ಈ ಮನೆಗೊಂದು ಮಾಡಿಕೊಡುವಂತಹ ಪುಟ್ಟ ಸಹಾಯ ಅವರಿಗೆ ಬೇಕಾದ್ದು, ಅದನ್ನಾದ್ರೂ ಒಂದು ಮಾಡಿಕೊಡಿ ಅನ್ನುವಂತಹ ವಿನಂತಿಯನ್ನ ಮಾಡ್ತಾ, ಇದು ಇಲ್ಲಿಯ ನೈಜ ಪರಿಸ್ಥಿತಿ. ಒಬ್ಬರು ಟಾಯ್ಲೆಟ್ನಲ್ಲಿ ಬದುಕ್ತಾ ಇದ್ದಾರೆ. ನಮ್ಮ ಜನಪ್ರತಿನಿಧಿಗಳಿಗೆ ಅದು ಯಾವುದೂ ಕೂಡ ಕಂಡಿಲ್ಲ, ಕಾಣೋದಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಅವರು 5-6 ತಿಂಗಳಿಂದ ಟಾಯ್ಲೆಟ್ನಲ್ಲಿ ಬದುಕ್ತಾ ಇದ್ದಾರೆ. ಇಲ್ಲಿ ತನಕವೂ ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ ಅಂತೆ. ಯಾಕೆ ಅನ್ನುವಂಥ ಪ್ರಶ್ನೆ. ಜೊತೆಗೆ ಅವರ ಬದುಕು ಬದಲಾಗಬೇಕು, ಅವರ ಟಾಯ್ಲೆಟ್ನಿಂದ ಹೊರಗೆ ಬರಬೇಕು, ಅವರ ಮನೆಯಲ್ಲಿ ಬದುಕಬೇಕು ಅನ್ನುವಂಥ ಆಶಯದೊಂದಿಗೆ ಈ ವರದಿಯನ್ನು ಮಾಡಿದ್ದೇವೆ. ಪಂಚೇಶ್ ಕೆ ಚಾರ್ಮಾಡಿ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಅಣ್ಣಾರು, ಚಾರ್ಮಾಡಿ.